ಚಲಿಸುತ್ತಿದ್ದ ಬಸ್ನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದು ಜೀವನ್ಮರಣ ಹೋರಾಟದಲ್ಲಿದ್ದ ಬಸ್ ನಿರ್ವಾಹಕನನ್ನ ಬಸ್ಸನ್ನ ತಕ್ಷಣ ನೇರವಾಗಿ ಸಮೀಪದ ಆಸ್ಪತ್ರೆಗೆ ಚಲಾಯಿಸಿದ ಚಾಲಕ ಎಮರ್ಜೆನ್ಸಿ ವಿಭಾಗದಲ್ಲಿ ಕ್ಲಬ್ದ ಸಮಯದಲ್ಲಿ ಚಿಕಿತ್ಸೆ ಕೊಡಿಸಿ ನಿರ್ವಾಹಕನ ಜೀವ ಉಳಿಸಿದ್ದಾರೆ. ಒಂದು ಜೀವ ಉಳಿಸಿದ ಚಾಲಕನ ಸಮಯ ಪ್ರಜ್ಞೆಗೆ ಮೆಚ್ಚಿದ ಆಸ್ಪತ್ರೆಯ ಚೇರ್ಮನ್ ಸೂಚನೆಯ ಮೇರೆಗೆ ಸಿಬ್ಬಂದಿ ಸನ್ಮಾನಿಸಿದ್ದಾರೆ. ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಮುಡುಪುವಿನಿಂದ ಮಂಗಳೂರಿಗೆ ತೆರಳುತ್ತಿದ್ದ ಸರ್ಕಾರಿ ಬಸ್ ನಿರ್ವಾಹಕ ಸಂಜೀವ್ ಪ್ರಯಾಣಿಕರಿಗೆ ಟಿಕೆಟ್ ನೀಡುತ್ತಾ ಸುಮಾರು 1.5 ಕಿಲೋಮೀಟರ್ ದೂರ ಕ್ರಮಿಸಿದ್ದಷ್ಟೇ ಕಂಬಳ ಪದವು ತಲುಪ್ತಾ ಇದ್ದಂತೆ ತಲೆ ಸುತ್ತಿದ ಹಾಗಾಗಿದ್ದು ಕಣ್ಣಲ್ಲಿ ಧಾರಾಕಾರ ನೀರು ಬರಲಾರಂಭಿಸಿದೆ. ಜನರು ನೋಡುತ್ತಿದ್ದಂತೆಯೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಚಿಂತಾಜನಕ ಸ್ಥಿತಿಯಲ್ಲಿದ್ದಾಗ ಅದೇ ಬಸ್ಸಿನ ಚಾಲಕ ಅವಿಶ್ ಮದರನ್ ಬಸ್ ಅನ್ನ ಕಂಬಳ ಪದವಿನಿಂದ ದೇರಳಕಟ್ಟೆ ಕಣಚೂರು ಆಸ್ಪತ್ರೆ ತನಕ ಝೀರೋ ಟ್ರಾಫಿಕ್ ಮಾದರಿಯಲ್ಲಿ ಎಲ್ಲೂ ನಿಲ್ಲಿಸದೆ ಆಸ್ಪತ್ರೆಯ ಎಮರ್ಜೆನ್ಸಿ ದ್ವಾರದ ಬಳಿಗೆ ತಂದು ನಿಲ್ಲಿಸಿ ಸಮಯ ಪ್ರಜ್ಞೆ ಮೆರೆದ ಕಾರಣ ಜೀವನ್ಮರಣ ಹೋರಾಟದಲ್ಲಿದ್ದ ಬಸ್ ನಿರ್ವಾಹಕ ಬದುಕುಳಿದಿದ್ದಾರೆ. ಜೀವವೊಂದು ಬದುಕಿತು ಎಂದು ಪ್ರಯಾಣಿಕರು ಸಂತಸಗೊಂಡಿದ್ದಾರೆ. ಸಮಯ ಪ್ರಜ್ಞೆ ತೋರಿದ ಚಾಲಕನಿಗೆ ಆಸ್ಪತ್ರೆಯ ಚೇರ್ಮನ್ ಡಾಕ್ಟರ್ ಯುಕೆ ಮೋನು ಕಣಚೂರು ಅವರ ಸೂಚನೆಯ ಮೇರೆಗೆ ಆಸ್ಪತ್ರೆಯ ಪ್ರಮುಖರಾದ ಡಾಕ್ಟರ್ ಇಸ್ಮಾಯಿಲ್ ಹೆಜಮಾಡಿ, ಡಾಕ್ಟರ್ ವೆಂಕಟರಾಯ ಪ್ರಭು, ಅಶ್ರಫ್ ಚೆಂಬುಗುಡ್ಡೆ, ಅಸ್ಗರ್ ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು. ಈಗ ಒಂದು ಸಿಚುವೇಶನ್ ಎರೇಸ್ ಆಗಿತ್ತು. ಆವಾಗ ನಮ್ಮ ಬಸ್ಸಲ್ಲಿ ಬರುವ ನಮ್ಮ ಡ್ರೈವರ್ ಸಾಹೇಬರು ಬಸ್ಸಲ್ಲಿರುವ ಕಂಡಕ್ಟರಿಗೆ ಸಡನ್ ಆಗಿ ಅವರು ಅನ್ಕಾನ್ಷಿಯಸ್ ಆಗುವಾಗ ಬೋಧ ಇಲ್ಲದ ರೈತ ಇರುವ ಟೈಮಲ್ಲಿ ಅವರು ಪೇಷಂಟನ್ನು ಇಮ್ಮಿಡಿಯೇಟ್ಲಿ ಇಲ್ಲಿ ಕರ್ಕೊಂಬಂದು ನಾವು ಅದಕ್ಕೆ ಬೇಕಾದ ಮದ್ದೆಲ್ಲ ಮಾಡಿದ ನಂತರ ನಮ್ಮ ಕಂಡಕ್ಟರ್ ಸಾಹೇಬರು ಈಗ ಚೆನ್ನಾಗಿ ಹುಷಾರಾಗಿದ್ದಾರೆ. ಅವ್ರದ್ದು ಇನ್ವೆಸ್ಟಿಗೇಷನ್ ಇನ್ನೂ ಕೂಡ ನಡೀತಾ ಉಂಟು. ಅವರು ನಮ್ಮ ಡ್ರೈವರ್ ಸಾಹೇಬರು ಅವರನ್ನು ಕರೆಕ್ಟ್ ಟೈಮಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ನಮ್ಮ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಗೆ ಅಡ್ಮಿಟ್ ಮಾಡಿದ್ದಾರೆ. ಅದರಿಂದ ಪೇಷಂಟ್ ಈಗ ತುಂಬ ಚೆನ್ನಾಗಿ ಬದುಕು ಉಳಿದಿದೆ. ಒಂದೇ ಸ್ವಲ್ಪ ಹೊತ್ತಲ್ಲೇ ನಾವು ಕರ್ಕೊಂಡ್ಬಂದಿದ್ದಾರೆ. ನಾವು ಎಲ್ಲರಿಗೂ ಏನು ಕೇಳ್ತೀವಿ ಅಂತ ಹೇಳಿದ್ರೆ, ತಕ್ಷಣವೇ ಏನೇ ಆದರೂ ಕೂಡ ಅಲ್ಲಿ ರೋಡಲ್ಲಿ ಏನೇನೋ ಮಾಡಲಿಕ್ಕೆ ಹೋಗಬೇಡಿ, ಎಲ್ಲ ತಕ್ಷಣ ಎಮರ್ಜೆನ್ಸಿ ಕರ್ಕೊಂಡು ಹೋಗಿ. ಒಂದು ಗುಡ್ ಸ್ಯಾನಿಟೇರಿಯನ್ ಅಂತ ಒಂದಿದೆ, ಗುಡ್ ಸ್ಯಾನಿಟೇರಿಯನ್ ಲಾ ಅಂತಲೂ ಇದೆ. ನಿಮಗೆ ಯಾವತ್ತೂ ಪೊಲೀಸ್ ಯಾರು ನಿಮಗೆ ತೊಂದರೆ ಕೊಡಲ್ಲ. ನೀವು ಈ ಥರ ಫಸ್ಟ್ ಏಡ್ ಮಾಡೋದಾಗಲಿ, ಇಲ್ಲಾಂದರೆ ಆಸ್ಪತ್ರೆಗೆ ಕರ್ಕೊಂಬರೋದಾಗಲಿ, ಇಲ್ಲಾಂದರೆ 108 ಫೋನಿಗೆ ಮಾಡೋದಾಗಲಿ. ಸೊ ನಾವು ಎಲ್ಲರಿಗೂ ಏನು ಕೇಳ್ಕೊಳ್ತೀವಿ ಅಂತ ಹೇಳಿದ್ರೆ, ನೀವು ಎಲ್ಲ ಒಂದು ಗುಡ್ ಸ್ಯಾನಿಟೇರಿಯನ್ ಆಗಿ ಆ್ಯಂಡ್ ಯಾರ್ಯಾರು ಇರ್ತಾರೆ ಅಕ್ಕಪಕ್ಕದವರೆಲ್ಲ ಹೆಲ್ಪ್ ಮಾಡಿ. ಈಗ ನಮ್ಮ ಡ್ರೈವರ್ ಸಾಹೇಬ್ರು ಏನು ಮಾಡಿದ್ದಾರೆ ಅದೇ ಥರ ಐ ಥಿಂಕ್ ಈ ಶುಡ್ ಬಿ ಎನ್ ಎಕ್ಸಾಂಪಲ್ ಫಾರ್ ಎವ್ರಿ ಒನ್. ಉಡುಪಿಯಿಂದ ಇನ್ಫೋಸಿಸ್ಗೆ ಬರಾಕ್ತಿದ್ವಿ ಸರ. ಬರಬೇಕಾದ್ರೆ ಸಡನ್ನಾಗಿ ನಮ್ಮ ಕಂಡಕ್ಟ್ರಿಗೆ ಇದು ಚಕ್ರ ಬಂದಂಗೆ ಆಯಿತು ಅಂತ ಹೇಳಿದರು. ಪ್ಯಾಸೆಂಜರ್ ಬಂದು ಸರ ಎಮರ್ಜೆನ್ಸಿ ದವಾಖಾನೆಗೆ ಹೋಗೋದು ಅಂತಂದು ಅದಕ್ಕಾಗಿ ನಾನು ಕಣಚೂರು ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದೀನಿ ಸರ. ಬಸ್ನಲ್ಲಿ ಟಿಕೆಟ್ ಮಾಡುವಾಗ ಸ್ವಲ್ಪ ತಲೆ ಸುತ್ತು ಬಂತು. ಹಂಗೆ ಮತ್ತು ಸಡನ್ನಾಗಿ ಪ್ಯಾಸೆಂಜರ್ ಕೇಳಿದ್ರು ಏನಾಗ್ತದೆ ಅಂತಂದು. ಇಲ್ಲ ತಲೆ ಸುತ್ತು ಬಂತು ಅಂತಂದು ಹೇಳಿದಾಗ ಕೆಳಗೊಂದು ಸೀಟ್ ಬಿಟ್ಟು ಕೊಟ್ಟರು ಕುತ್ಕೊಳಕ್ಕೆ. ಅವರು ಆದರೂ ಕುತ್ಕೊಳಕ್ಕಾಗಲಿಲ್ಲ, ತಲೆ ಸುತ್ತ ಬಂದು ಅಲ್ಲೇ ತಲೆ ತಿರುಗಿ ಬಿದ್ದೆ ಕೆಳಗೆ. ಮುಂದೆ ಏನಾಯ್ತು ಗೊತ್ತಿಲ್ಲ. ಕಣ್ ತೆಗೆದು ನೋಡಿದ್ರೆ ಹಾಸ್ಪಿಟ್ಲಾಗ